ಸುರತ್ಕಲ್ ಸಮೀಪದ ಎನ್ಐಟಿಕೆ ಟೋಲ್ಗೇಟ್ ಅನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಫೆಬ್ರವರಿ 7ರಿಂದ ಆರಂಭಗೊಂಡ ಅಹೋರಾತ್ರಿ ಧರಣಿಯು ಇಂದು ಕೂಡ ಮುಂದುವರೆದಿದೆ. ಧರಣಿಗೆ ನೇತೃತ್ವ ನೀಡಿರುವ ಆಸಿಫ್ ಆಪದ್ ಬಾಂಧವ ಭಿಕ್ಷುಕರ ವೇಷವನ್ನು ಧರಿಸಿ ಸಾರ್ವಜನಿಕರ ಮುಂದೆ ಭಿಕ್ಷಾಟನೆ ಮಾಡಿ ಹೆದ್ದಾರಿಯ ಗುತ್ತಿಗೆದಾರರಿಗಾಗಿ ನಿಧಿ ಸಂಗ್ರಹಿಸುವ ಮೂಲಕ ಗಮನ ಸೆಳೆದರು. ಅಲ್ಲದೆ ನ್ಯಾಯ ಸಿಗುವವರೆಗೆ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲಾಗುವುದು ಎಂದು ಹೇಳಿದ್ದಾರೆ. ಸುರತ್ಕಲ್ ಎನ್ಐಟಿಕೆಯಿಂದ ನಂತೂರು ಜಂಕ್ಷನ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿಗೆ ಗುತ್ತಿಗೆದಾರ ಇರ್ಕಾನ್ ಸಂಸ್ಥೆ 363 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಅದರಲ್ಲಿ ಈವರೆಗೆ 229 ಕೋಟಿ ರೂಪಾಯಿಯನ್ನ ಗುತ್ತಿಗೆದಾರರು ಸಂಗ್ರಹ ಮಾಡಿದ್ದಾರೆ. ಬಾಕಿ ಮೊತ್ತ ಸಂಗ್ರಹವಾದ ಬಳಿಕ ಶೇಕಡಾ 60ರಷ್ಟು ಟೋಲ್ ಶುಲ್ಕದಲ್ಲಿ ಕಡಿತಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ನಾನಿಂದು ಸಾರ್ವಜನಿಕರಲ್ಲಿ ಭಿಕ್ಷೆ ಬೇಡಿ ಗುತ್ತಿಗೆದಾರರ ಸಂಸ್ಥೆಗಾಗಿ ನಿಧಿ ಸಂಗ್ರಹಿಸಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸುತ್ತೇನೆ. ಅದು ಸಾಲದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ರಾಜ್ಯದಾದ್ಯಂತ ಭಿಕ್ಷಾಟನೆ ಮಾಡಲಿದ್ದೇನೆ ಎಂದು ಆಸಿಫ್ ಆಪದ್ ಬಾಂಧವ ತಿಳಿಸಿದ್ದಾರೆ. ಈಗ ನೋಡಿ, ಮತ್ತೆ ವಾಪಸ್ ಹಿಂದೆನೇ ಹೋಗುವಂತ ಪರಿಸ್ಥಿತಿ. ನನ್ನ ನಾಡು, ಇದು ನನ್ನ ಸಮಾಜ, ಇದು ನನಗೆ ಆಗುವಂತ ದೌರ್ಜನ್ಯ, ಇದು ನೇರವಾಗಿ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅಣ್ಣ ಬೇಡ ಬೇಡ ದುಡ್ಡೋಣ ಬೇಡ ಸಮಸ್ಯೆ ನಾನಾಯ್ತು, ನನ್ನ ಪಾಡಾಯ್ತು, ನನ್ನ ಕುಟುಂಬ ಆಯ್ತು, ನನ್ಗೇನ್ ಬೇಡ, ನನ್ನ ದೇಶ ನಾನಾಯ್ತು, ನನ್ನ ಪಾಡಾಯ್ತು ಅಂತ ಇದ್ರೆ ಖಂಡಿತವಾಗಿ ನನ್ನ ದೇಶ ಉದ್ಧಾರ ಆಗಲ್ಲ. ನಾವಾಯ್ತು, ನಮ್ಗೆಲ್ರಿಗೂ ಏನಾದ್ರೂ ಬೇಕು ಅಂತ ಇರೋಣ. ಈ ಸಮಾಜಕ್ಕಾಗಿ ಒಂದು ಕೊಡುಗೆ ಇಲ್ಲ, ಆದ್ರೂ ಈ ಸಮಾಜದಲ್ಲಿ ಆಗುವಂತ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಇದನ್ನು ನಾನು ಜನರಿಗೆ ತೋರಿಸ್ತೇನೆ. ಇವತ್ತು ನಾನು ನಾಟಕೀಯವಾಗಿ ನಾನು ಹುಚ್ಚನಾದ್ರೂ ಪರವಾಗಿಲ್ಲ, ನನ್ನನ್ನು ನೀವು ಯಾವ ರೀತಿಯ ಪದಬಳಕೆಯನ್ನು ಮಾಡಿದ್ರೂ ಪರವಾಗಿಲ್ಲ. ಮುಂದೆ ನಿಮಗಿದೊಂದು ಅರ್ಥ ಆಗಬೇಕು, ಇಲ್ಲಿ ನೈಜ ಹೋರಾಟಕ್ಕೆ ಪ್ರತಿಫಲ ಉಂಟು ಎನ್ನುವಂಥದ್ದು. ಈ ಹೋರಾಟ ಅನ್ನೋದು ಗಾಂಧೀಜಿಗೆ ಮಾತ್ರ ಸೀಮಿತ ಅಲ್ಲ, ಗಾಂಧೀಜಿ ಒಂದು ಹೋರಾಟ ಮಾಡಬಹುದು ಅನ್ನೋ ಒಂದು ಉದ್ದೇಶವನ್ನಿಟ್ಟು ತೋರಿಸಿದ್ದಾರೆ. ಅಹಿಂಸಾತ್ಮಕವಾಗಿಂತಹ ಹೋರಾಟವನ್ನು ಮಾಡಿ ನ್ಯಾಯಯುತವಾಗಿ ಎಲ್ಲವನ್ನ ಕೇಳಿ ನಿಮಗೆ ನಿಮ್ಮ ಸಂವಿಧಾನ ನಿಮ್ಮ ಕಾಲು ಬುಡಕ್ಕೆ ತಂದು ಕೊಡುತ್ತದೆ ಅನ್ನುವ ಆ ಧೈರ್ಯವಂತ ಆ ಗಾಂಧೀಜಿಯವರು ಎಲ್ಲವನ್ನು ನಮಗೆ ತೋರಿಸಿದ್ದಾರೆ. ಆ ಪುಣ್ಯವಂತನಿಗೆ ಮತ್ತೆ ಒಂದು ಸಾವಿರ ನಮಸ್ಕಾರಗಳು ಹೇಳುತ್ತಾ